ಶ್ರೀರಾಮ ಸೇನೆ ಮುಖಂಡ ಗೋಪಾಲ್ ನಾಯಕ್ ಎಂಬುವರ ಮೇಲೆ ನಿನ್ನೆ ರಾತ್ರಿ ದುಷ್ಕರ್ಮಿಗಳ ತಂಡವೊಂದು ತಲ್ವಾರಿನಿಂದ ದಾಳಿ ನಡೆಸಿದ ಘಟನೆ ಕಡಬದಲ್ಲಿ ನಡೆದಿದೆ. ಸದ್ಯ ಗೋಪಾಲ್ ನಾಯಕ್ ಅವರು ಕಡಬದ ಸಮುದಾಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗೋಪಾಲ್ ನಾಯಕ್ ಕಡಬದಿಂದ ಕೊಡಿಂಬಾಳದಲ್ಲಿರುವ ತನ್ನ ಸಂಬಂಧಿಕರಿಗೆ ಸ್ಕೂಟಿಯಲ್ಲಿ ಔಷಧಿ ತೆಗೆದುಕೊಂಡು ಹೋಗುತ್ತಿರುವ ವೇಳೆ ಅಜ್ಜಿಕಟ್ಟಿಯ ಬಳಿ ಹಿಂದಿನಿಂದ ಬಂದ ತಂಡವೊಂದು ತನ್ನ ಮೇಲೆ ತಲ್ವಾರ್ನಿಂದ ದಾಳಿ ನಡೆಸಿ ತನ್ನನ್ನು ಕೊಲೆ ಮಾಡಲು ಯತ್ನಿಸಿದ್ದು, ಸದ್ಯ ತಾನು ಕಡಬದ ಸಮುದಾಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದಾಗಿ ಗೋಪಾಲ್ ನಾಯಕ್ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದು ತನಿಖೆ ನಡೆಸುತ್ತಿದ್ದಾರೆ. ಅಜ್ಜಿ ಕಟ್ಟಿ ಸ್ವಲ್ಪ 10 ಜನ ಅನಿಲ್ ಸಹಚರ 10 ಜನ ಎಡಕ್ಕೆ ತಲವಾಡಿ ಎಡಕ್ಕೆ ಮಾಡ್ತಾನೆ ಆಗಲೇ ದುಂಬುದ ಬ್ರಿಡ್ಜ್ ಅಂಚೆ ನನ್ನ ಕೆರಿಯರ್ ಹತ್ರ ಶ್ರೀರಾಮ ಸೇನೆದ ಮುಖಂಡನ ಮೇಲೆ ಅಲ್ಲೇ ಹತ್ರ ಕೊಳೆ ಹತ್ರ ಅಗ್ನ ಇತ್ತು ಕುಳ್ಳೆ ಎಫ್ ಐ ಆರ್ ಅವಳು ಎಂಕಿ ರಕ್ಷಣೆ ಡಿಪಾರ್ಟ್ಮೆಂಟ್ ಕೊರಡು ಸ್ಕೂಟಿಗೆ ಮಾಡಿ ನನ್ನ ಬೈಕ್ ಹಾಕಿ ತಲವಾಡಿ ಅಟ್ಯಾಕ್ ಮಾಡ್ತಾನೆ ಅನಿಲ್ ಮತ್ತು ಸಹಚರರು ಇಂದು ಗಾಯ ಆಯ್ತು ಬೈಕ್ ತಿರ್ಗದಾಗದಲ್ಲ ಆ ಥರ ತಿರುಗದಲ್ಲಿ ಗಾಡಿ ಹತ್ರ ಗಾಡಿ ಹತ್ರ ವೈದ್ಯರಿಗೆ ಗಾಡಿಯಲ್ಲಿ ಉಂಟದಕ್ಕೆ ಹೇಳಿ ಲಾಯ್ತಾರೆ ನಂದು ಎಟಕ್ ಮಾಡ್ತಾರೆ ಏನು ಸೈತೆ ಹೋಗ್ತು ಎಂದು ಅಗ್ಲು 4 ಬೈಕ್ ಇಡುತ್ತೆ ನಂದು ಅನಿಲ್ ರೈ ಸಹಚರರು ನಾಳೆ ಸರ್ ಬೇತಂಗ ಗುರುತಿದ್ದಾನೆ ಕತ್ತರ ಇದ್ದಾರೆ ಸ್ವಲ್ಪ